ಭಾರತೀಯ ಜನತಾ ಪಕ್ಷದ ಚುನಾವಣಾ ಕಚೇರಿಯು ಇಂದು ಮಂಗಳೂರಿನ ಬನ್ಸ್ ಹಾಸ್ಟೆಲ್ ಬಳಿ ಇರುವಂತಹ ನಿವಾಸದಲ್ಲಿ ಶುಭಾರಂಭಗೊಂಡಿತು. ಹೋಮ ಹವನ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ ದೀಪ ಬೆಳಗಿಸುವ ಮೂಲಕ ಚುನಾವಣಾ ಕಾರ್ಯಾಲಯವನ್ನ ಉದ್ಘಾಟನೆ ಮಾಡಿದರು. ಈ ವೇಳೆ ಬಿಜೆಪಿ ನಾಯಕರು ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ಎಂಎಲ್ಸಿ ಪ್ರತಾಪ್ ಸಿಂಹ, ವಕ್ತಾರ ಜಗದೀಶ್ ಶೆಣ್ಣವ, ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ ಉಮ್ನಾಥ್ ಕೋಟ್ಯನ್, ಮಾಜಿ ಸಚಿವ ನಾಗರಾಜ್ ಶೆಟ್ಟಿ, ಮುಖಂಡರಾದ ಮೋನಪ್ಪ ಭಂಡಾರಿ, ನಿತಿನ್ ಕುಮಾರ್ ಶೆಟ್ಟಿ, ರವಿಶಂಕರ ಮಿಜಾರ್, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಮೊದಲಾದವರು ಇದ್ದರು. ಇಲ್ಲಿ ಬರುವಂತಹ ಕಾರ್ಯಕರ್ತರಿಗೆ ಪ್ರೇರಣೆ, ಶಕ್ತಿ, ಆತ್ಮವಿಶ್ವಾಸವನ್ನ ತುಂಬುವಂತಹ ಪ್ರದೇಶ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಳೆದ ಬಾರಿಯ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ವಿಧಾನಸಭಾ ಕ್ಷೇತ್ರವನ್ನ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಈ ಬಾರಿಯ ಚುನಾವಣೆಯಲ್ಲಿ 8ರಲ್ಲಿ 8 ವಿಧಾನಸಭಾ ಕ್ಷೇತ್ರವನ್ನ ಗೆಲ್ಲುವಂತಹ ಸಂಕಲ್ಪವನ್ನ ಮಾಡಿ ಇವತ್ತು ನಾವು ಈ ಕಾರ್ಯಾಲಯವನ್ನ ಉದ್ಘಾಟನೆಯನ್ನ ಮಾಡಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ಒಂದು ಅದೃಷ್ಟವನ್ನ ತಂದುಕೊಟ್ಟಿರುವಂತಹ ಇದು ಕಾರ್ಯಾಲಯ. ಇಡೀ ದೇಶ, ಇಡೀ ಜಗತ್ತು ನೋಡುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ. ಈ ದೇಶವನ್ನ ಜಗತ್ತು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಪೂಜ್ಯರಾದಂತ ನಮ್ಮ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ನೇತೃತ್ವ, ಇಡೀ ಜಗತ್ತಿನಲ್ಲಿ ಅವರು ಯೋಚನೆ ಮತ್ತು ಚಿಂತನೆ ಮಾಡಿ ಜಗತ್ತಿಗೆ ಒಬ್ಬ ವಿಶಿಷ್ಟ ಶಕ್ತಿಯಾಗಿ ಹೋಗುವಂತಹ ಸಮಯದಲ್ಲಿ ನಮ್ಮ ಈ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ನಾವು 100ಕ್ಕೆ 100 ಗೆಲ್ಲಬೇಕು ಮತ್ತು 100ಕ್ಕೆ 100 ನಾವು ಅತ್ಯಧಿಕ ಶಾಸಕರನ್ನು ಕಳಿಸುವುದರ ಮೂಲಕ ಅನೇಕ ಬಾರಿ ನಮಗೆ ಸಣ್ಣ ಪುಟ್ಟ ಸಂಖ್ಯೆಯ ಕೊರತೆ ಇದ್ರೂ ಸರ್ಕಾರವನ್ನು ನಡೆಸ್ತಾ ಬಂದಿದ್ದೇವೆ. ಆದರೆ ಈ ಸಲ ಹಾಗೆ ಆಗಬಾರ್ದು, ಪೂರ್ಣ ಬಹುಮತದೊಂದಿಗೆ ಈ ಸರ್ಕಾರ ನಡೆಯಬೇಕು ಅಂತ ನಮ್ಮ ಎಲ್ಲ ಕೇಂದ್ರ ಮತ್ತು ರಾಜ್ಯ ನಾಯಕರ ಒಂದು ವಿಶಿಷ್ಟವಾದಂತಹ ಪ್ರಾರ್ಥನೆ.